ದಕ್ಷಿಣ ಕನ್ನಡದ ನಾಗಾರಾಧನೆಯ ಪ್ರಮುಖ ಕ್ಷೇತ್ರ ಕುಡುಪುವಿನಲ್ಲಿ ಷಷ್ಠಿ ಮಹೋತ್ಸವದ ಹಿನ್ನೆಲೆಯಲ್ಲಿ ಸಹಸ್ರಾರು ಮಂದಿ ಭಕ್ತಾದಿಗಳು ಇಂದು ಕ್ಷೇತ್ರಕ್ಕೆ ಆಗಮಿಸಿ ದೇವರ ದರ್ಶನವನ್ನ ಪಡೆದರು. ಈ ಸಂದರ್ಭದಲ್ಲಿ ಅಡ್ಯಾರ್ಪದವಿನ 2 ವರ್ಷಗಳಿಂದ ಸ್ಪೈನಲ್ ಕಾರ್ಡ್ಗೆ ಪೆಟ್ಟಾಗಿ ಬಳಲ್ತಾ ಇರುವಂತಹ 23 ವರ್ಷದ ಮನೋಜ್ ಚಿಕಿತ್ಸೆಗಾಗಿ ಸ್ನೇಹ ಬಂಧು ಭವತಿ ಭಿಕ್ಷಾಂ ದೇಹಿ ಎನ್ನುವ ಸೂಕ್ತಿಯಡಿ ವೈದ್ಯಕೀಯ ಚಿಕಿತ್ಸೆಗಾಗಿ ಹಣಕಾಸಿನ ದೇಣಿಗೆ ಯಾಚಿಸಿತು. ಆಕರ್ಷಕ ಚೆಂಡೆ ಪ್ರದರ್ಶನ ಮತ್ತು ವಿಶೇಷ ವೇಷಗಳಲ್ಲಿ ಧರಿಸಿದ ಕಲಾವಿದರು ಭವತಿ ಭಿಕ್ಷಾಂ ದೇಹಿ ಅಭಿಯಾನವನ್ನು ನಡೆಸಿದರು. ಮನೋಜ್ ಎಂಬ ಹುಡುಗ ಸುಮಾರು 2 ವರ್ಷದ ಹಿಂದೆ 2019 ನವೆಂಬರ್ ತಿಂಗಳಂದು ಗೆಳೆಯನ ಮನೆಗೆ ಶ್ರಮದಾನಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಗೋಡೆ ಕುಸಿತದಿಂದಾಗಿ ಅವನ ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಯಿತು. ಈ ಸಂದರ್ಭದಲ್ಲಿ ಅವನನ್ನು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಸ್ಪೈನಲ್ ಕಾರ್ಡಿಗೆ ಚಿಕಿತ್ಸೆ ನಡೆದರು. ಆ ಚಿಕಿತ್ಸೆ ಅಷ್ಟು ಫಲಕಾರಿಯಾಗಲಿಲ್ಲ. ಯಾಕಂತ ಹೇಳಿದರೆ ಅಂಥ ಡ್ಯಾಮೇಜ್ ಆಗಿತ್ತು ಸ್ಪೈನಲ್ ಕಾರ್ಡಿಗೆ. ಅದರಿಂದಾಗಿ ಅವನು ಸೊಂಟದ ಕೆಳಗೆ ಬಲ ಇಲ್ಲದೆ ಮಲಗಿದಲ್ಲಿಯೇ ಇರುವಂತಹ ಪರಿಸ್ಥಿತಿ 2 ವರ್ಷಗಳಿಂದ ಇತ್ತು. ಆ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಸುಮಾರು 12 ಲಕ್ಷ ರೂಪಾಯಿ ಖರ್ಚಾದಂಥ ಸಂದರ್ಭದಲ್ಲಿ ಕೆಲವು ದಾನಿಗಳಿಂದ ಸಂಘ ಸಂಸ್ಥೆಗಳಿಂದ ಒಂದು 3-3.5 ಲಕ್ಷ ರೂಪಾಯಿ ಹಣ ಕ್ರೋಢೀಕರಣ ಆಯಿತು. ಆ ಸಂದರ್ಭದಲ್ಲಿ ಸ್ನೇಹ ಬಂಧು ಎಂಬ ಒಂದು ಸಂಸ್ಥೆ ಕೊರೋನಾದ ಲಾಕ್ಡೌನ್ ಸಂದರ್ಭದಲ್ಲಿ ಹುಟ್ಟಿಕೊಳ್ತು. ಆ ಸಂದರ್ಭದ ಊರಿನ ಹುಡುಗರು ಎಲ್ಲ ಸೇರಿಕೊಂಡು ಅವನಿಗೆ ಏನಾದರೂ ನೆರವಾಗಬೇಕು. ಯಾಕಂತ ಹೇಳಿದರೆ ಮನೆಯಲ್ಲಿ ದುಡಿಯುವಂತಹ ಪರಿಸ್ಥಿತಿಯಲ್ಲಿರುವವನು ಅವನೇ, ಇಡೀ ಮನೆಗೆ ಆಧಾರ ಸ್ತಂಭವಾಗಿ ಇದ್ದಂಥವನು ಅವನೇ. ಮಲಗಿದಲ್ಲಿ ಆದಂಥ ಸಂದರ್ಭದಲ್ಲಿ ಅವರಿಗೆ ಮನೆಯಲ್ಲಿ ವ್ಯವಸ್ಥೆ ಇಲ್ಲದ ಕಾರಣ ಅವರಿಗೆ ಆ ಚಿಕಿತ್ಸೆ ಕೊಡಿಸುವುದೇ ತುಂಬ ಕಷ್ಟ ಆದ ಕಾರಣ ಸ್ನೇಹ ಬಂಧು ಎಂಬ ಸಂಸ್ಥೆ ಹುಟ್ಕೊಳ್ತು. ನಮ್ಮ ಹತ್ರ ಕೊಡುವುದಕ್ಕೇನಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಜೀವವನ್ನು ಬಗ್ಗಿಸಿಕೊಂಡು ದಣಿಸಿಕೊಂಡು ಆ ಹುಡುಗನಿಗೆ ನಮ್ಮಿಂದ ಬೇರೆಯವರ ಹತ್ರ ಭಿಕ್ಷೆ ಬೇಡಿ ಏನಾದರೂ ಕೊಡಬೇಕು ಅನ್ನೋಂತಹ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಕೊರೋನಾದ ಸಂದರ್ಭದಲ್ಲಿ ಕೇವಲ 26 ದಿನಗಳಲ್ಲಿ 7 ಲಕ್ಷ ಮೊತ್ತವನ್ನು ಕ್ರೋಢೀಕರಿಸಿ ಅವನಿಗೆ ನೀಡಿರ್ತೇವೆ. ಈಗ ಇವತ್ತು ಕುಡುಪು ಷಷ್ಠಿಯ ಸಂದರ್ಭದಲ್ಲಿ ಕುಡುಪಿನ ವ್ಯವಸ್ಥಾಪನಾ ಸಮಿತಿಯವರ ಸಮ್ಮತಿಯೊಂದಿಗೆ ಅವರ ಸಂಪೂರ್ಣ ಸಹಕಾರದೊಂದಿಗೆ ಹಾಗೆ ನಮ್ಮ ಮಂಗಳೂರಿನ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಹಕಾರದೊಂದಿಗೆ ನಾವು ಅವರ ಹತ್ರ ವಿನಂತಿಯನ್ನು ಮಾಡಿಕೊಂಡಾಗ ಖಂಡಿತವಾಗಿಯೂ ಮಾಡಿ ನಮ್ಮಿಂದ ಏನೋ ಸಹಕಾರ ಆಗುತ್ತೆ ಆ ಸಹಕಾರವನ್ನು ನೀಡಲಿಕ್ಕೆ ನಾವು ತಯಾರಿದ್ದೇವೆ ಅಂತ ಮಾತನ್ನು ಕೊಟ್ಟರು. ಹಾಗೆಯೇ ಇವತ್ತು ಬೆಳಗಿಂದ 7 ಗಂಟೆಯಿಂದ ಇಷ್ಟು ಹೊತ್ತು ತನಕ ಸಂಜೆ 4 ಗಂಟೆ ತನಕ ನಾವು ಈ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಒಬ್ಬರು ಮನೆಯಲ್ಲಿ ಕಾಣಿಕೆ ಹಾಕಿಟ್ಟಂತಹ 3 ಡಬ್ಬಿಗಳನ್ನು ತಂದುಕೊಟ್ರು. ನಾನು ವಾಟ್ಸಪ್ಪಲ್ಲಿ ನೋಡಿದೆ, ಹೀಗೆ ಇದೆ ಅಂಥ ಒಳ್ಳೆಯ ಒಂದು ಕಾರ್ಯಕ್ಕೆ ನನ್ನ ಈ ಕೂಡಿಟ್ಟ ಹಣ ಉಪಯೋಗ ಆಗಲಿ ಅನ್ನೋಂಥ ಒಂದು ಮಾತನ್ನು ಹೇಳಿದರು. ಇದು ನಮಗೆ ನಾವೇ ಮಾಡ್ತಿರುವಂತಹ ಸೇವೆ. ನಮ್ಮ ಹತ್ರ ಆ ಹುಡುಗನಿಗೆ ಕೊಡುವುದಕ್ಕೆ ನಮ್ಮ ಹತ್ರ ಒಂದು 100-200 ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಕೊಡುವಂಥ ಪರಿಸ್ಥಿತಿಯಲ್ಲಿ ನಾವು ಯಾರೂ ಇಲ್ಲ, ದುಡಿ ತಿನ್ನುವಂಥವರು. ಆದರೆ ಭಿಕ್ಷೆ ಬೇಡುವಂಥ ಒಂದು ಇದಕ್ಕೆ ಸಮಾಜ ನಮ್ಮೊಂದಿಗೆ ಸಹಕರಿಸ್ತಾ ಇದೆ. ಇದರ ಜೊತೆಗೆ ಅವನ ಆರೋಗ್ಯ ಸ್ಥಿತಿ ಚೇತರಿಸಿಕೊಳ್ಳಬಹುದು ದೇವರ ದಯೆಯಿಂದ ಅನ್ನುವಂಥ ಒಂದು ನಂಬಿಕೆ ಇದೆ.